ಕೋಡಿಂಬಾಡಿ ಗ್ರಾಮದ ಮಠಂದಬೆಟ್ಟು ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ವೈಭವದ ಬ್ರಹ್ಮಕಲಶೋತ್ಸವ ಆರಂಭಗೊಂಡಿದ್ದು, ಬ್ರಹ್ಮಕಲಶೋತ್ಸವದ ಅಂಗವಾಗಿ ಬೆಳಗ್ಗೆ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ನ ಸಹಯೋಗದೊಂದಿಗೆ ವಿವಿಧ ಭಜನಾ ಮಂಡಳಿಗಳ ಸಹಸ್ರಾರು ಭಜಕರೊಂದಿಗೆ ಭಜನಾಮೃತ ಕಾರ್ಯಕ್ರಮ ಭಜಕರ ಸಮಾಗಮದ ಮೂಲಕ ನಡೆಯಿತು. ಮೊದಲಿಗೆ ಶ್ರೀರಾಮಕೃಷ್ಣ ಕಾಟುಕುಕ್ಕೆ ಸಹಿತ 3 ಗಾಯಕರಿಂದ ಆಯ್ದ 6 ಭಜನೆಗಳ ಸಾಮೂಹಿಕ ಭಜನೆ ನಡೆದು, ಬಳಿಕ ಶ್ರೀದೇವಿಯ ಜಪ ಕುಸುಮ ಶ್ಲೋಕಗಳನ್ನು ಸಾಮೂಹಿಕವಾಗಿ ಪಠಿಸಲಾಯಿತು. ಸೇರಿದ ಸಹಸ್ರಾರು ಭಜಕರಿಂದ ಕುಣಿತ ಭಜನೆಯೊಂದಿಗೆ ಭಜನಾಮೃತ ಕಾರ್ಯಕ್ರಮ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಧರ್ಮಸ್ಥಳದ ಮಂಜುನಾಥೇಶ್ವರ ಭಜನಾ ಪರಿಷತ್ನ ಜಯರಾಮ್ ನೆಲ್ಲಿತಾಯ ಮತ್ತಿತರರು ಉಪಸ್ಥಿತರಿದ್ದರು. ದೇವಸ್ಥಾನದ ಎದುರಿನಲ್ಲಿ ನಿರ್ಮಿಸಿದ ಭವ್ಯ ವಿಶಾಲ ಸಭಾಂಗಣದಲ್ಲಿ ನಡೆದ ಭಜನಾಮೃತ ಕಾರ್ಯಕ್ರಮದಲ್ಲಿ ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಸ್ವಾಮೀಜಿ ಆಶೀರ್ವಚನವನ್ನ ನೀಡಿ, ತಂದೆ ತಾಯಿಗಿಂತ ದೊಡ್ಡ ದೇವರಿಲ್ಲ, ಈ ಸಂದೇಶವನ್ನ ಇಂದಿನ ಈ ಕಾರ್ಯಕ್ರಮದ ವೇದಿಕೆಯನ್ನ ನೀಡಿದೆ. ಇದೀಗ ಈ ವೇದಿಕೆಯಲ್ಲಿ ಸಹಸ್ರಾರು ಭಜಕರ ಸಮ್ಮುಖದಲ್ಲಿ ನಡೆದ ಯಶಸ್ವಿ ಭಜನಾಮೃತ ಕಾರ್ಯಕ್ರಮದಿಂದ ಲೋಕ ಕಲ್ಯಾಣದ ಜೊತೆಗೆ ಶ್ರೀ ಮಹಿಷಮರ್ದಿನಿ ದೇವಿ ಸಂತುಷ್ಟಲಾಗಿದ್ದಾಳೆ. ಇಲ್ಲಿ ನಡೆಯುವ ಬ್ರಹ್ಮಕಲಶೋತ್ಸವದಂತಹ ಪುಣ್ಯ ಕಾರ್ಯದಿಂದ ಸಮಸ್ತ ಜನರಿಗೂ ಆರ್ಥಿಕ ಮಾನಸಿಕ ಸದೃಢವನ್ನ ಈ ಮಹಿಷಮರ್ದಿನಿ ದೇವಿ ನೀಡಲಿ ಎಂದು ಹಾರೈಸಿದರು. ಅನೇಕ ಸಾಧು ಸಂತರ ಪಾದಸ್ಪರ್ಶಿಯಾಗಲು ಈ ಕಾರ್ಯಕ್ರಮಗಳ ಔಚಿತ್ಯಪೂರ್ಣವಾದ ನಡೆಪಡು ಧರ್ಮಸ್ಥಳದ ಭಜನಾ ಪರಿಷದ ಉದ್ದೇಶವನ್ನು ಸಮಾಜಡು ಒಗ್ಗಟ್ಟು, ಐಕ್ಯಮತ್ಯ, ಪ್ರೀತಿ, ಬಾಂಧವ್ಯ, ಸಾಮರಸ್ಯ ಬೊಕ್ಕ ನಮ್ಮ ಪೂರ ನರಮಣಿಯಾದ ಬದುಕದು ಕಡೆಮಟ್ಟ ನಮ್ಮ ಜೀವನವನ್ನು ಸಾರ್ಥಕತೆ ಕೊನಂಚಿನ ಆ ಪ್ರೀತಿ ಬಾಂಧವ್ಯದ ಗುರಿಚೆಲೆ ಈ ಧರ್ಮಸ್ಥಳದ ಭಜನಾ ಪರಿಷತ್ತದ ಉದ್ದೇಶ. ಆ ನಿಟ್ಟಿಡು ಇಲ್ಲಿಲ್ಲದ ಭಜನಾಪನ ಮೂಲಕ ವಿಭಜನೆಯಲ್ಲಿ ದೂರ ಆವಡು, ಪ್ರತಿಯೊಂದಿನ ಮನಸ್ಸೊಂದಿ ಆವಡು, ಆ ಮನೋಭಾವನೆ ಬೆಳೆಚಿಲಾವಡು. ಇನ್ನು ನಮ್ಮ ಸಹಕಾರಿ ಕ್ಷೇತ್ರಗಳು ಯಥೋ ಸಹಕಾರಿ ಮನೋಭಾವನೆ ಇಲ್ಲಿಲ್ಲದ ಬೆಳೆಚಿಲಾದು ಸೌಹಾರ್ದಯುತವಾದ ಬದುಕನ್ನು ನಿರ್ವಹಣೆ ಮಾಡುತ್ತದೆ. ಆರ್ಥಿಕ ಸಮೃದ್ಧಿಯೊಟ್ಟಿಗೆ ನಮ್ಮ ಮಾನಸಿಕವಾಗಿ ಸುದೃಢರಾಯರ ಬಡಾಯಿನಿಂಚಿನ ಶಕ್ತಿ ಅಪ್ಪೆ ಮಹಿಷಮರ್ದಿನಿ ಕೊರಡೆಂದು ಪ್ರಾರ್ಥನೆ ಮಾಡ್ತದೆ. ಈ ತ್ಯಾಪನಿಂಚಿನ ಕಾರ್ಯಕ್ರಮಗಳು ಕಡೆಮುಟ್ಟಲ ಏರ್ಲ ಲಕ್ಕದು ಪೋವಂದ ಮಧ್ಯ ಕಡೆಮುಟ್ಟಲ ಈ ಕಾರ್ಯಕ್ರಮದ ಉಪಸ್ಥಿತರಿರ್ತದೆ. ಇನ್ನು ದಾದ ಭಜನೆ ನನ್ನ ಪಂದ್ರಲ್ಲಿರ ಆ ಭಜನೆ ನಿಖುಲ ಪನೊಂದು ನನ್ನ ದಾದ ದೇವಿನ ಶ್ಲೋಕನ ಪನರುಂಡಲ್ಲ ಅವೇನು ನಿಖುಲು ಭಕ್ತಿಡು ಶ್ರದ್ಧೆಡು ಈ ದೇಶಗೆಡ್ಡೆ ಆವಡು ಎಲ್ಲ ಬ್ರಹ್ಮಕಲಶ ಪುರ್ಲಾಡ ಆವಡು. ಈ ಬ್ರಹ್ಮಕಲಶರು ಏತು ಜನ ತೋಜಿನ ಕೈ ಪೂರ ಜೋಡಿಸಾದ ಪೂರ ಉತ್ತರೋತ್ತರ ಅಭಿವೃದ್ಧಿ ಆವಡು ಪ್ರಾರ್ಥನೆ. ವೇದಿಕೆಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಅಶೋಕ್ ಕುಮಾರ್ ರೈ, ಕಾರ್ಯಾಧ್ಯಕ್ಷ ಸೀತಾರಾಮ್ ಶೆಟ್ಟಿ ಹೆಗ್ಲೆ ಹಿತ್ಲು, ಭಜನಾಮೃತ ಸಮಿತಿಯ ಸಂಚಾಲಕ ರಾಜಮಣಿ ರೈ ಉಪಸ್ಥಿತರಿದ್ದರು.